ಕೊರಟಗೆರೆ ಪಟ್ಟಣದಲ್ಲಿನ ಕಸಾಯಿಖಾನೆಗಳ ಮೇಲೆ ಕೊರಟಗೆರೆ ಸಿಪಿಐ ಸಿದ್ದೇರಾಮೇಶ್ವರ ನೇತೃತ್ವದ ಪೊಲೀಸರ ತಂಡದಿಂದ ದಿಢೀರ್ ದಾಳಿ ನಡೆಸಿ 4 ಜನ ಆರೋಪಿಗಳ ಜೊತೆಯಲ್ಲಿ 6 ಪುಟ್ಟ ಕರುಗಳನ್ನು ರಕ್ಷಣೆ ಮಾಡಲಾಗಿದೆ. ಕೊರಟಗೆರೆ ಪಟ್ಟಣದ 4 ಮತ್ತು 5ನೇ ವಾರ್ಡ್ನಲ್ಲಿರುವ 4 ಕಸಾಯಿಖಾನೆ ಹಾಗೂ ಒಂದು ಮನೆ ಮೇಲೆ ಗೌಘ್ಯಾನ್ ಫೌಂಡೇಶನ್ ದೂರಿನ ಅನ್ವಯ ಕೊರಟಗೆರೆಯ ಪೊಲೀಸರ ತಂಡ ದಿಢೀರ್ ಕಾರ್ಯಾಚರಣೆ ನಡೆಸಿದ್ದಾರೆ. ಸರ್ಕಾರ ಗೋಮಾಂಸ ಮಾರಾಟ ಮಾಡುವುದನ್ನು ನಿಷೇಧ ಮಾಡಿದ್ದರೂ ನಿಗೂಢವಾಗಿ ಎಗ್ಗಿಲ್ಲದೆ ಗೋಮಾಂಸ ಮಾರಾಟ ನಡೆಯುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಗೌಘ್ಯಾನ್ ಫೌಂಡೇಶನ್ ಸ್ವಯಂ ಸೇವಕರ ತಂಡದ ದೂರಿನ ಮೇಲೆ ವಾಸದ ಮನೆ ಮತ್ತು ಅಂಗಡಿಯಲ್ಲಿ ಶೇಖರಣೆ ಮಾಡಲಾಗಿದ್ದ 4 ಟನ್ಗೂ ಅಧಿಕ ದನದ ಮಾಂಸ ವಶಪಡಿಸಿಕೊಂಡ ಪೊಲೀಸರು 4 ಮಂದಿಯನ್ನು ಬಂಧಿಸಿದ್ದಾರೆ. ಈ ವೇಳೆ 6 ಗೋವುಗಳನ್ನು ಹಾಗೂ ಚಿಕ್ಕ ಕರುಗಳನ್ನು ರಕ್ಷಣೆ ಮಾಡಲಾಗಿದೆ. ಉಳಿದಂತೆ ಕರುಗಳ ಸಾಗಾಣಿಕೆಗೆ ಬಳಸುತ್ತಿದ್ದ ಟಾಟಾ ಏಸ್ ವಾಹನ ಮತ್ತು ಮಾಂಸವನ್ನು ಕಟ್ ಮಾಡಲು ಬಳಸುತ್ತಿದ್ದ ಪರಿಕರಣಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೊರಟಗೆರೆಯ ಪೊಲೀಸ್ ಠಾಣಾ ಸಿಪಿಐ ಸಿದ್ದರಾಮೇಶ್ವರ, ಪಿಎಸ್ಐ ಮಂಜುಳಾ ಸೇರಿದಂತೆ 20ಕ್ಕೂ ಅಧಿಕ ಪೊಲೀಸರ ತಂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು. ಇನ್ನು ಈ ಬಗ್ಗೆ ಗೌಘ್ಯಾನ್ ಫೌಂಡೇಶನ್ ಎನ್ಜಿಒ ತಂಡದ ಮಂಜುನಾಥ್ ಮಾತನಾಡಿ, ನಮ್ಮ ಕೆಲಸವೇ ಗೋ ರಕ್ಷಣೆ ಮಾಡುವುದು. ಅನೇಕ ಕಡೆ ನಮ್ಮ ಮೇಲೆ ದಾಳಿ ಮಾಡಲು ಕೂಡ ಯತ್ನಿಸಿದ್ದಾರೆ. ತಲೆ ಕೆಡಿಸಿಕೊಳ್ಳದ ನಾವು ಈಗಾಗಲೇ ಅನೇಕ ಭಾಗಗಳಲ್ಲಿ ಗೋವುಗಳನ್ನು ರಕ್ಷಣೆ ಮಾಡಿದ್ದೇವೆ. ಕೊರಟಗೆರೆಯ ಸ್ಥಳೀಯರ ಮಾಹಿತಿ ಮೇರೆಗೆ ನಾವು ಇಲ್ಲಿಗೆ ಬಂದು ನೋಡಿದಾಗ ದೊಡ್ಡ ಆಘಾತವೇ ಕಾದಿತ್ತು. ತಕ್ಷಣ ಕೊರಟಗೆರೆ ಪೊಲೀಸ್ ಠಾಣೆ ಅಧಿಕಾರಿಗಳ ಸಹಕಾರದಿಂದ ಎಲ್ಲವನ್ನು ವಶಪಡಿಸಿಕೊಂಡಿದ್ದಾರೆ ಎಂದರು. ವರದಿ ಮಂಜುನಾಥ್ ಸ್ವಾಮಿ, ಎಂಎನ್, ಕೊರಟಗೆರೆ. ಕೊರಟಗೆರೆ ನಗರ ತಾಲೂಕಿನಲ್ಲಿ ಅಕ್ರಮ ಕಸಾಯಿಖಾನೆಗಳು ಎಗ್ಗಿಲ್ಲದಂತೆ ರಾಜಾರೋಷವಾಗಿ ಮಾಂಸ ಮಾರಾಟ ಮಾಡ್ತಾ ಇದೆ ಅಂತ ಸ್ಥಳೀಯರಿಂದ ಬಂದಂಥ ದೂರು ಪ್ರಕಾರ ಇವತ್ತು ನಾವು ಬೆಳಗ್ಗೆ ಸರಿಸುಮಾರು 7:30 ತಾಸಿನಲ್ಲಿ ಮುಕ್ಪಾಲ್ ನಗರದ ಕೆಲವು ಏರಿಯಾಗಳಲ್ಲಿ ಹೋಗಿ ನೋಡಲಾಗಿ ಅಕ್ರಮವಾಗಿ ಜಾನುವಾರುಗಳನ್ನು ಕಟಾವು ಮಾಡಿ ಅಂದರೆ ಸರಿಸುಮಾರು 3ರಿಂದ 4 ಅಂಗಡಿ ಸೀಸ್ ಆಗಿದೆ. ಆ 4 ಅಂಗಡಿಗಳಲ್ಲಿ ರಾಜಾರೋಷವಾಗಿ ಮಾಂಸ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಠಾಣೆಗೆ ಬಂದು ದೂರ ಕೊಡೋಕ್ಕಂತ ಹೋದಂಥ ಸಂದರ್ಭದಲ್ಲಿ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟ್ರು ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಮಗೆ ಸುಮಾರು 6 ಜಾನುವಾರುಗಳು ರಕ್ಷಣೆಯಾಗಿದೆ. ಒಂದು ವಾಹನವೂ ಸಹ ಈ ಕೃತ್ಯಕ್ಕೆ ಬಳಸಿದಂಥ ಒಂದು ವಾಹನವೂ ಸಹ ಜಪ್ತಿಯಾಗಿದೆ. 6 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಎಗ್ಗಿಲ್ದಂಗೆ ರಾಜಾರೋಷವಾಗಿ ಕಸಾಯಿಖಾನೆಗಳು ಮಾಡ್ತಾ ಇದೆ ಅಂತ ಸರ್ಕಾರ ಒಂದೇ ಒಂದು ಕಾನೂನು, ಹೊಸ ರೂಪ ಕಾನೂನು ತಂದಿದೆ. ಆ ಹೊಸ ಕಾನೂನು ರೂಪ ತಂದಿದ್ರೂ ಸಹ ಈ ಸರ್ಕಲ್ ಇನ್ಸ್ಪೆಕ್ಟ್ರು ಒಂದು ಮಾತು ಹೇಳಿದ್ರಂತೆ, ಯಾರು ಇಲ್ಲಿ ಕಸಾಯಿಖಾನೆನ ನಡೆಸಬೇಡಿ ಅಂತ ಹೇಳಿದ್ರಂತೆ. ಆದರೂ ಸಹ ನಡೆಸ್ತಾ ಇದ್ದಾರೆ ಅಂದರೆ ಯಾವ ರೀತಿ ಇದೆ ಅಂತ ನೋಡಬೇಕು. ಮತ್ತು ಇಲ್ಲಿ ಲೈಸೆನ್ಸ್ ಯಾರು ಕೊಟ್ಟಿದ್ದಾರೆ, ಇದು ಯಾವುದೇ ಕಾರಣಕ್ಕೂ ಕಸಾಯಿಖಾನೆ ನಡೆಸೋಕ್ಕೆ ಅಧಿಕೃತವಾಗಿ ಲೈಸೆನ್ಸ್ ಇಲ್ಲ. ಕಾಲಮ್ 8 ಪ್ರಕಾರ ಹೊಸ ಕಾನೂನು ಏನು ಸರ್ಕಾರ ತಂದಿದೆ, 8 ಪ್ರಕಾರ ಈ ಜಾಗನ ಮುಟ್ಕೋಲು ಹಾಕಬೇಕು ಸರ್ಕಾರ, ಮತ್ತು ಅನಧಿಕೃತವಾಗಿ ಈ ಜಾಗವನ್ನು ತೆರವು ಮಾಡಬೇಕು ಅಂತ ಕೇಳ್ಕೊತಾ ಇದ್ವಿ. ಮಂಜುನಾಥ್ ಅಂದ್ಬಿಟ್ಟು ಕುಣಿಗಲಿಂದ ಮಾತಾಡ್ತಾ ಇರೋದು. ಎಷ್ಟು ಗೋವುಗಳ ರಕ್ಷಣೆ ಮಾಡಿದೆ ಸರ್? ಸುಮಾರು 6 ಗೋವುಗಳು ರಕ್ಷಣೆಯಾಗಿದೆ ಸರ್. ಎಷ್ಟು ಕೆಜಿ ದಾಸ್ತಾನು ಇದು ಮಾಡಿದೆ ಸರ್ ಮಾಂಸ? ಸರ್ ಇಲ್ಲಿ ಸರಿಸುಮಾರು ಒಂದು 1000 ಮಾಂಸ ಜಪ್ತಿಯಾಗಿರ್ಬೋದು ಅಂತ 1000 ಕೆಜಿ ಅಷ್ಟು ಒಂದು ಅಂದಾಜಿದೆ ಸರ್. ತಮ್ಮ NGO ಹೆಸರು? ಗೌಘ್ಯಾನ್ ಫೌಂಡೇಶನ್ನಿಂದ ಮಂಜುನಾಥ್ ಕುಣಿಗಲ್.